ತೊಕೋಡು ಓವರ್ ಬ್ರಿಡ್ಜ್ ದ್ವಿಚಕ್ರ ವಾಹನದ ಬಿಡಿ ಭಾಗಲದ ಮಳಿಗೆ ಅಮರಾನ್ ಬ್ಯಾಟರಿ ಶಾಪ್ಗೆ ಶಾರ್ಟ್ ಸರ್ಕ್ಯೂಟ್ ಹಿಡಿದು ತೂಪತ್ತಿನ ಘಟನೆ ಸೋಮವಾರ ಕಾಂಡೆ ನಡೆದಿದೆ. ಓವರ್ ಬ್ರಿಡ್ಜ್ ಅಜ್ಜನಕಟ್ಟದ ಕೈತಲ್ದ ರೋಹಿ ಕಾಂಪ್ಲೆಕ್ಸ್ ಟುಪ್ಪುನ ಭಾರತ್ ಮಾಲಕತ್ವದ ಈ ಬ್ಯಾಟರಿ ಶಾಪ್ ಪೂರ್ತಿ ಭಸ್ಮ ಆತಂಡು. ತೂನು ತೆಕ್ಕಾಯರ ಸ್ಥಳೀಯ ಯುವಕರು ಈ ಸಂದರ್ಭದ ಪೊನೆಯರು. ಈ ಪೊರ್ತು ಅಗ್ನಿಶಾಮಕ ದಳ ತಕ್ಕಲು ಬತ್ತದು ತೂ ತೆಕ್ಕಾವನ ಕಾರ್ಯಾಚರಣೆ ನಡಪಾಯರು.
ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಜಾಗೆಗೆ ಭೇಟಿ ಕೊಟ್ಟು ಘಟನೆದ ಬಗ್ಗೆ ಮಾಹಿತಿ ಪಡೆಯುಂಡರು.